ಸಮಕಾಲೀನ ಆ ಕಾಲದ ಒಂಜಿ ವಾತಾವರಣದ ಓವು ಒಂಜಿ ಸಮಾಜಗೂ ಸಮಸ್ಯೆ ಉಂಡ ಆ ಸಮಸ್ಯೆಯನ್ನು ವಿಡಂಬನಾತ್ಮಕವಾದ ಕಲಾವಿದ ರಂಗೋಡು ಕೊನತಂದರ ಅಪರಾಧ ಹತ್ತಂದು ಎಣ್ಣಿನ ಯಾನೆ ಭಾರ್ಯಾತ್ ವರ್ಷದ ದುಂಬೆ ರಾಜಕೀಯದ ಕೆಲವು ರಾಜಕಾರಣಿಗಳು ಆ ಕಾಲಘಟ್ಟ ನಡಪಡಿಂಚಿನ ಕೆಲವು ವಿಪ್ಲವಗಳು ಬಂಡ ಅನಗತ್ಯವಾದ ವಿಚಾರದ ಬಗ್ಗೆ ಸಮಾಜಕ್ಕೂ ತಪ್ಪು ಸಂದೇಶದ ಕೊರ್ಪಣ ವಿಚಾರ ರಾಜಕೀಯದ ನಡತನಾಡ ఆయన ವಿಡಂಬನಾತ್ಮಕವಾದ ಚಿತ್ರಣ ಬಲ್ತೆ ಆಕೆ ಪ್ರೇಕ್ಷಕರ ಎಂಡ ಪ್ರತಿಕ್ರಿಯೆ ತಿಕ್ಕಿಡಿ ಎನ್ನ ವೈಯಕ್ತಿಕವಾದ ಯಾನು ಹಿಂದುತ್ವಗೂ ಅತ್ಯಾಯನ ಒಲವು ತೋಜವನ ವ್ಯಕ್ತಿ ಬಂಡ ಇಂಕ ಬಾಲ್ಯದ ಶಿಕ್ಷಣದಕ್ಕೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಐಟಿನ ಶಿಕ್ಷಣ ಪಡೆಯಿನಾಯಿ ನೈತಿಕವಾದ ಯಾವನೇ ಅವೇನೆ ಇನಿಮುಟ್ಟಲ ಪಾಲನೆ ಮಾಡ್ತೋತ ನನ್ನ ದುಂಬುಗಳ ಯಕ್ಷಗಾನ ಕಲಾವಿದರು ಬಂಡ ಬಾರಿ ಆತ ದುಶ್ಚಟಗೂ ದುರ್ಬುದ್ಧಿಗೆ ಬಲಿಯಾಪೇರು ಎಂಡ ಇನಿಮುಟ್ಟ ವಂಚಿನ ಓವುಲಜ್ಜಿ ಬೀಡಿ ಸಿಗರೇಟ್ ಕಲಿ ಗಂಗಸರ ಬಚ್ಚಿರ ಬಜ್ಜೆ ಈ ಚಾ ಕಾಫಿ ಇಂಚಿನ ಹೂವೇ ಒಂದು ದುರಭ್ಯಾಸ ಇದ್ದರೆ ಆ ಸಂಗೋಡ ತಿಕ್ಕಿನ ಶಿಕ್ಷಣ ಏನ ಜೀವನವನ್ನು ಅಳವಡಿಸೋದೆ ಮುಂದೆ ಸಂತೋಷದ ಕೊರೊಂದು ನಮ್ಮ ಸಂಸ್ಕೃತಿ ಎಷ್ಟು ಅಧಪತನದತ್ತ ಹೋಗ್ತಾ ಇದೆ ಎನ್ನುವುದಕ್ಕೆ ನೀವೇ ನಿದರ್ಶನ. ವಯಸ್ಸಾದವರು ನೀವು ಯಾರಾದರೂ ಇಂತಹ ಜಿಜ್ಞಾಸೆಯ ಪ್ರಶ್ನೆಯನ್ನು ಕೇಳಿದಾಗ ಉತ್ತರಿಸಬೇಕಾದಂತಹ ಹಿರಿತನ ನಿಮ್ಮಲ್ಲಿದೆ.